Minister he has rightly placed in our respected MD and CEO of our bank, Sri L.V. Prabhakarji, has got a dream to make this gold loan portfolio to cross. Bank is opening exclusive gold loan plazas throughout the country. As I said, this is the 150th for the entire bank and 5th gold loan plaza of our Mangalore Circle. A gold loan portfolio of 79,431 crores. Where this portfolio has increased, it is only by the visionary guidance of our respected MD and CEO. Bank is planning and aspiring to cross March 22. Throughout the India, we have 7,082 gold loan lending branches. At the most affordable interest rate of 7.35, bank is giving the gold loans. And per gram for the, if it is for the crop loans, it is 3,200 per gram we are giving. If it is gold loan, we are giving at 2,800 rupees. And if it is an overdraft also, we are giving to 3,000 rupees. As I said earlier, the interest rate is the best in the market with 7.35 and highly best rate in the market we are giving gold loans. Processing charge also is the bare minimal and during the COVID pandemic, yes, very many industries would have suffered and जिंदगी फिर से शुरू करना ही है. ಕಂದಿನಿಂದ ಕಂಡು ಬಂದದ್ದು ನಮ್ಮ ತಾತಂದಿರು ಅಜ್ಜಿಂದಿರು ಬಂಗಾರವನ್ನು ಆಪದ್ದನ ಅಂತ ತೆಗೆದಿಡ್ತಿದ್ರು. ಆಪದ್ದನ ಅಂದ್ರೆ ಅಗತ್ಯಕ್ಕೆ ಕಷ್ಟಕಾಲಕ್ಕೆ ಬರುವ ಧನ ಅಂದ್ರೆ ಆಪದ್ದನ ಅಂದ್ರೆ ಈ ಬಂಗಾರ. ಈ ಬಂಗಾರವನ್ನು ಅಡವಿಟ್ಟುಕೊಂಡು ತಮ್ಮ ಅಗತ್ಯಗಳಿಗೆ ಬೇಕಾದ ಯಾವ ತಮ್ಮ ಮಕ್ಕಳ ಎಜುಕೇಶನ್ ಇರ್ಬೋದು ಅಥವಾ ವ್ಯಾಪಾರವನ್ನು ಶುರು ಮಾಡೋದಕ್ಕೋಸ್ಕರ ಇರ್ಬೋದು ಅಥವಾ ವ್ಯಾಪಾರವನ್ನು ಪುನರುಜ್ಜೀವನಗೊಳಿಸೋಕೆ ಇರ್ಬೋದು ಅಥವಾ ಬೇರೆ ಯಾವುದೇ ಅಗತ್ಯಗಳಿಗೆ ಈ ಬಂಗಾರವನ್ನು ಅಡವಿಟ್ಟುಕೊಂಡು ತಾವು ತ್ವರಿತಗತಿಯಲ್ಲಿ ಬಂಗಾರದ ಸಾಲವನ್ನು ನಮ್ಮ ಈ ಗೋಲ್ಡ್ ಲೋನ್ ಪ್ಲಾಜಾ ಮುಖಾಂತರ ತಾವು ಪಡೆದುಕೊಳ್ಳಬಹುದು. ನಾವಿಲ್ಲಿ ಬರೆದ ಪ್ರಕಾರ ಮಿನಿಮಲ್ ಡಾಕ್ಯುಮೆಂಟೇಶನ್, ಅತ್ಯಂತ ಕಡಿಮೆ ದಸ್ತಾವೇಜುಗಳು, ಕ್ವಿಕ್ ಡಿಸ್ಬರ್ಸ್ಮೆಂಟ್, ತ್ವರಿತವಾದ ನಾವು ಸಾಲವನ್ನು ಕೂಡ ಮಾಡಿಕೊಡ್ತೇವೆ. ಫ್ಲೆಕ್ಸಿಬಲ್ ರಿಪೇಮೆಂಟ್, ನಿಮ್ಮ ಅನುಕೂಲ 6 ತಿಂಗಳಲ್ಲಿ ನೀವು ರಿಪೇಮೆಂಟ್ ಮಾಡ್ಬೋದು, 12 ತಿಂಗಳಲ್ಲಿ ನೀವು ಸಾಲವನ್ನು ಮರುಪಾವತಿ ಮಾಡ್ಬೋದು ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೂಡ ನೀವು ತಗೊಳ್ಬೋದು. ಮಾತ್ರವಲ್ಲ, ಸಾಲವನ್ನು ಮರುಪಾವತಿ ಮಾಡಿದರೆ ಅವಧಿಗಿಂತ ಮೊದಲು ಪ್ರೀಪೇಮೆಂಟ್ ಪೆನಲ್ಟಿ ಕೂಡ ಇಲ್ಲ. ಮಾತ್ರವಲ್ಲ, ನಮ್ಮಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಕೂಡ ಇಲ್ಲ. ತಮಗೆ ಯಾವಾಗ ಬೇಕೋ ಆ ಸಮಯ ನಾವು ತುರ್ತು ಸಮಯದಲ್ಲಿ ಗೋಲ್ಡ್ ಸಾಲವನ್ನು ಕೊಡ್ತೇವೆ. ತಮ್ಮ ಕಷ್ಟಕಾಲಕ್ಕೆ ಬರುವ ಆಪತ್ತನ್ನು ನಾನು ಬಂಗಾರ ಹೇಳಿದ ಪ್ರಕಾರ ಬಂಗಾರ ಅಡವಿಟ್ಟುಕೊಂಡು ತಾವು ಸಾಲ ತಗೊಂಡುಕೊಂಡು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಬೇಕು. ಮಾತ್ರವಲ್ಲದೆ ತಮ್ಮ ಬಿಸ್ನೆಸ್ ಶುರು ಮಾಡೋದು ಅಥವಾ ಹೊಸ ಬಿಸ್ನೆಸ್ ಆರಂಭಿಸೋದು, ಇದಕ್ಕೋಸ್ಕರ ಈ ಗೋಲ್ಡ್ ಸಾಲವನ್ನು ತಾವು ತೆಗೆದುಕೊಳ್ಬೇಕು. ಮರುಪಾವತಿ ಮಾಡಿ ಮತ್ತೊಬ್ಬನ ಗೋಲ್ಡ್ ಸಾಲವನ್ನು ತೆಗೆದುಕೊಳ್ಳಿ. ಮಾತ್ರವಲ್ಲ, ತಮಗೆ ಬೇಕಾದವರಿಗೆ, ತಮ್ಮ ನೆರೆಕರೆಯವರಿಗೆ, ಸಿಬ್ಬಂದಿಗಳಿಗೆ ಅಥವಾ ಇದರಿಗೆ ಈ ಗೋಲ್ಡ್ ಲೋನ್ ಪ್ಲಾಜಾದ ಬಗ್ಗೆ ನಾವು ಇನ್ಫಾರ್ಮೇಷನ್ ಮಾಡಿ ತಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡುವ ಜವಾಬ್ದಾರಿ ನಮ್ಮದು. ತಮ್ಮಲ್ಲಿ ವಿಶೇಷವಾದ ಒಂದು ಕಳಕಳಿ ವಿನಂತಿ ಅಂತ ಹೇಳಿದರೆ ಇದರ ಸದುಪಯೋಗ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡೆದುಕೊಂಡು ಜಿಂದಗಿ ಫಿರ್ಷೆ ಶುರು, ತಮ್ಮ ಜೀವನವನ್ನು ಮತ್ತೊಬ್ಬನೇ ಈ ಕೋವಿಡ್ ಸಂಕ್ರಮಣ ಕಾಲದಲ್ಲಿ ಆರಂಭಿಸಲಿಕ್ಕೆ ಈ ಗೋಲ್ಡ್ ಸಾಲ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ನಾವಿಲ್ಲಿ ಹೇಳಿದ ಪ್ರಕಾರ ತಮ್ಮ ಮೆಡಿಕಲ್ ಉದ್ದೇಶ, ಹಾಸ್ಪಿಟಲ್ ಇರುವಾಗ ದುಡ್ಡಿನ ಅಗತ್ಯ ಬೀಳುತ್ತೆ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ, ಮದುವೆ ಮಾಡೋದಕ್ಕೋಸ್ಕರ ಅಥವಾ ತಮ್ಮ ಕೃಷಿ ಉದ್ಯೋಗಕ್ಕೋಸ್ಕರ, ಕೃಷಿ ಈಗ ಖಾರಿಫ್ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬೀಜಗೋಸ್ಕರ, ಗೊಬ್ಬರಕ್ಕೋಸ್ಕರ ಅಥವಾ ನೀರಾವರಿಗೋಸ್ಕರ ತಮಗೆ ಸಾಲ ಬೇಕು. ಆ ಸಾಲವನ್ನು ಬಂಗಾರ ತಾವು ಪಡೆದುಕೊಳ್ಬೋದು. ಉದ್ಯಮಿಗಳು MSME ಗೋಲ್ಡ್ ಅನ್ನು ಕೂಡ ಪಡೆದುಕೊಳ್ಬೋದು. ವಿಶೇಷವಾದ ವಿನಂತಿ, ಈ ಸ್ಕೀಮನ್ನು ಸದುಪಯೋಗ ಮಾಡಿಕೊಳ್ಳಿ. ತಮಗೋಸ್ಕರ ನಾವು ಆರಂಭಿಸಿದ ಈ MSME ಈ ಗೋಲ್ಡನ್ ಪ್ಲಾಜಾದ ಸದುಪಯೋಗ ಮಾಡಿಕೊಂಡು ತಾವು ಜೀವನದಲ್ಲಿ ಮುಂದುವರಿಬೇಕು. ತಪ್ಪ ಕಾಲದಲ್ಲಿ ಮರುಪಾವತಿ ಮಾಡಿ ಮತ್ತೆ ಪುನಃ ಸಾಲವನ್ನು ತಾವು ತೆಗೆದುಕೊಂಡು ತಮ್ಮನ್ನು ವಿಶೇಷವಾಗಿ ವಿನಂತಿಸುತ್ತಾ ಇವತ್ತು ಆರಂಭಿಸಿದ ಈ ಗೋಲ್ಡನ್ ಪ್ಲಾಜಾಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರಿ ತಮ್ಮ ಸೇವೆಗೆ ಈ ಗೋಲ್ಡನ್ ಪ್ಲಾಜಾ ಸದೈವ ಸಿದ್ಧ ಎಂದು ಆಶ್ವಾಸನೆ ಕೊಡುತ್ತಾ, ಮಾತ್ರವಲ್ಲ ಕೆನರಾ ಬ್ಯಾಂಕಿನ ಎಲ್ಲ ಸಾಲ ಸೌಲಭ್ಯಗಳು ತಮ್ಮ ಅನುಕೂಲಕ್ಕೋಸ್ಕರ ಮಾತ್ರ ಇರುತ್ತದೆ. ಮನೆ ಸಾಲ ಇರಲಿ ಅಥವಾ ಬೆಳೆ ಸಾಲ ಇರಲಿ, ವಾಹನ ಸಾಲ ಇರಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಾಲ ಇರಲಿ. Today, Canara Bank is one-stop shop for all your banking needs. Confident that it will play a major role in catering to the needs of our customers, as well as improving the gold loan portfolio of our circle as well as the region. Thank you. Yeah, this gold loan plaza concept is to improve the turnover time, because otherwise in the normal banking they may have to wait for long, sometimes MSME may not be available. Individual person should not be available. That's why separate gold loan plaza has been inaugurated. So separate person will be there to give quick service. But each customer has to utilize the service
and so that timely they can get the loans and they, safely they can keep the jewels in the bank. Instead of keeping the lockers, they can avail and keep the jewels in the banks. All the best. All the best. Congratulations. ಮರುಪಾವತಿ ಮಾಡಿ ಇನ್ನೂ ತಗೊಳ್ಬೇಕು. ನಮ್ಮ ಯಾವ ಆಶೆ ಮುಂದಿರೋದ್ರೆ ಪರಿಪೂರ್ಣ ಆಗುತ್ತೆ. नमस्कार. कंपनी कट्टा शाखा में कैनरा बैंक का ये बहुत खुशी का दिन है, क्योंकि 150वीं गोल्ड लोन प्लाजा जो बैंक का ऑल इंडिया तरफ से ओपन हुआ है, वो 150वीं हमारा भाग्य में आया है. सो जो कॉन्फिडेंस के साथ मैनेजमेंट ने हमारे ऊपर एक जवाबदारी को दिया है, ये हम आपको जरूर दिलाते हैं कि अपना ये काम जो है, ये जो एक्सपेक्टेशंस है उसको हम निभाएंगे और अच्छे से अच्छा कस्टमर को ला के गोल्ड लोन त्वरितगति से सैंक्शन करके देंगे. इस अवसर पर सर ने जैसे बोला है, हर एक आदमी का ज़िंदगी में कोई आशा रहता है तो आगे बढ़ने का. कहावत है कि जो आदमी इंसान होकर पैदा होता है, आशा के साथ ही पैदा होता है. ना वो आशा के साथ पैदा होता है और अपना आशा पूरा करने के लिए उसको आर्थिक सहायता के लिए बैंकों की तरफ ही जाना पड़ता है. इसलिए नर वो निराश ना हो, कुछ करो इस धरती पे कुछ नाम धरो. इसके लिए वो जो भी प्रयत्न करेगा उसके साथ हमारा कैनरा बैंक का सभी मौके में हम आपके साथ है बोल के भरोसा देते हुए कस्टमर की हर काम में, हर जिंदगी का उन्नति के लिए हम आशा करते हैं.